ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣವಾಗುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಕೆಲಸ ಭರದಿಂದ ಸಾಗುತ್ತಿದೆ. ಈ ಕಾಮಗಾರಿಯನ್ನ ಐಆರ್ಬಿ ಕಂಪನಿ ವಹಿಸಿಕೊಂಡಿದ್ದು, ರಸ್ತೆಯ ಮಧ್ಯದಲ್ಲಿ ವಿದ್ಯುತ್ ಕಂಬ ಬಿದ್ದರೂ ಕಂಬವನ್ನು ತೆರವುಗೊಳಿಸದೆ ಕಾಮಗಾರಿಯನ್ನ ಮುಂದುವರಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಜವಾಬ್ದಾರಿಯನ್ನ ಹೊತ್ತ ಗುತ್ತಿಗೆದಾರ ಕಂಪನಿ ತನ್ನ ಮುಂದಾಲೋಚನೆ ಇಲ್ಲದ ಅವ್ಯವಸ್ಥಿತ ಕಾಮಗಾರಿಯಿಂದ ಅಮಾಯಕರ ಹಾಗೂ ಸಾರ್ವಜನಿಕರ ಆಕ್ರೋಶಕ್ಕೆ ಒಳಗಾಗಿದೆ. ಏನು ಮಾಹಿತಿ ಕೊಟ್ಟ ನಂತರ ನೀವು ಕಷ್ಟ ಪಡ್ತಾರೆ. ನೀವು ಒಂದು ಮಾರ್ಕ್ ಹಾಕಿದ್ರು ನಮ್ಮ ಮಾಹಿತಿ ಕೊಡಲಿಲ್ಲ. ನಾವು ಪಂಚಾಯತ್ ಸ್ಥಳೀಯ ಪಂಚಾಯತ್ ಮಾಡ್ತೀವಿ ಅನ್ನೋ ಬಗ್ಗೆ ಸ್ಥಳೀಯ ಪಂಚಾಯತ್ ಮಾಹಿತಿ ಇಲ್ಲ, ಅದಕ್ಕೆ ಲೆಟರ್ ಇಲ್ಲ. ಇದು ನಾವು ಮಾರ್ಕ್ ಮಾಡ್ತಾ ಇಲ್ಲ. ಅಲ್ಲ, ನಾವು ಹೇಳೋ ಕೇಳ್ತೀವಿ. ನಾವು ಯಾವ್ದೇ ಮಾಡ್ಕೊಟ್ರು ಈಗ 15 ಮೀಟರ್ ಆಡಿ ಮಾರ್ಕ್ ಮಾಡಿದ್ವಿ. ಅದಕ್ಕಿಂತ ಹಳೆದು 45 ಮೀಟರ್ ಇತ್ತು. ನೀವು ಯಾವ ಸೇನೆ ಅಂತ ಅದನ್ನ ಮಾಡ್ತಾರೆ. 45 ಮೀಟರ್ ಮಾಡಿ ತನ್ನ ಅವೈಜ್ಞಾನಿಕ ಕಾಮಗಾರಿಯಿಂದ ಇನ್ನೊಂದು ಎಡವಟ್ಟು ಮಾಡಿಕೊಂಡು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಭಟ್ಕಳ ತಾಲೂಕಿನ ಮುಡೇಶ್ವರದ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ರಸ್ತೆಯ ಅಗಲೀಕರಣ ಕಾಮಗಾರಿ ತುಂಬಾ ಹಾಸ್ಯಾಸ್ಪದವೇನು ಎಂದು ಹೇಳಬಹುದು. ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಇರುವ ವಿದ್ಯುತ್ ಕಂಬವನ್ನು ತೆರವುಗೊಳಿಸದೆ ರಸ್ತೆ ಕಾಮಗಾರಿಯನ್ನ ನಡೆಸಿದ್ದಾರೆ. ಕೇವಲ ಬಾಯಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮವನ್ನ ಮಾತನಾಡುತ್ತಾ ಕಣ್ಣೆದುರಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆಯುತ್ತಿದ್ರೂ ಜಾಣ ಮೌನವನ್ನ ವಹಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ರಾಘವೇಂದ್ರ ಮಲ್ಯ, B4 News 24/7 ಭಟ್ಕಳ.